ಕಡಬ ತಹಶೀಲ್ದಾರ್ ಕಚೇರಿಯಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ನೀಡುವುದಿಲ್ಲ ಅಂತಹ ವಿಚಾರಗಳು ಕಂಡುಬಂದಲ್ಲಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುತ್ತೆ ಅಂತ ಪುತ್ತೂರು ಸಹಾಯಕ ಆಯುಕ್ತ ಗಿರೀಶ್ ನಂದನ್ ಎಚ್ಚರಿಕೆ ನೀಡಿದ್ದಾರೆ. ಅವರು ಸೋಮವಾರ ಕಡಬ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದರು. ಕಡಬ ತಾಲೂಕು ಕಚೇರಿಯ ಟೇಬಲ್ನಲ್ಲಿ ಮಧ್ಯವರ್ತಿಯೊಬ್ಬರು ಕುಳಿತು ದರ್ಬಾರ್ ನಡೆಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗುತ್ತಿದೆ. ಇನ್ನು ಪ್ರತಿ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗುತ್ತಿದೆ. ಸಾರ್ವಜನಿಕರು ಯಾರೂ ಕೂಡ ಅವರ ಕೆಲಸಕ್ಕೆ ಸರ್ಕಾರಿ ಕಚೇರಿಗೆ ಬರಬಹುದು. ಮಾಹಿತಿ ಇಲ್ಲದವರು ತಮ್ಮ ಸಹಾಯಕ್ಕಾಗಿ ಬೇರೊಬ್ಬರನ್ನ ಕರೆದುಕೊಂಡು ಬರಬಹುದು. ಆದರೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡಿ ಹಣ ಸುಲಿಗೆ ಮಾಡುವ ಕೆಲಸ ಮಾಡಿದ್ರೆ ಅದು ಅನ್ಯಾಯವಾಗುತ್ತೆ. ಇಂತಹ ಮಧ್ಯವರ್ತಿಗಳ ಬಗ್ಗೆ ಮೃದು ಧೋರಣೆ ಬೇಡ ಅಂತ ಜಿಲ್ಲಾಧಿಕಾರಿಗಳಿಗೆ ಜೊತೆಗೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಾರ್ವಜನಿಕರ ಕೆಲಸವನ್ನ ಅಧಿಕಾರಿಗಳು ಯಾವುದೇ ತಕರಾರಿಲ್ಲದೆ ಮಾಡಿಕೊಡಬೇಕು ಎನ್ನುವ ಸೂಚನೆಯನ್ನ ಕೂಡ ನೀಡಿದ್ದೇನೆ ಅಂತ ಹೇಳಿದ ಸಹಾಯಕ ಆಯುಕ್ತರು, ಕಡಬ ತಾಲೂಕು ಕಚೇರಿಯಲ್ಲಿ ಕಡತಗಳ ವಿಲೇವಾರಿ ಸಮಾಧಾನಕರ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿದರು. ಇನ್ನು ಮಿನಿ ವಿಧಾನಸೌಧದ ಕಾಮಗಾರಿ ಮುಗಿದು ಎಲ್ಲಾ ಕಂದಾಯ ಕಚೇರಿಗಳು ಒಂದೇ ಸೂರಿನಡಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭವಾದ ಬಳಿಕ ಜನರಿಗೆ ಇನ್ನಷ್ಟು ಅನುಕೂಲವಾಗಲಿದೆ ಅಂತ ಹೇಳಿದರು. ಇಂದು 94ಸಿಗೆ ಮಾರ್ಚ್ 31ರ ತನಕ ಅರ್ಜಿಯನ್ನ ಸ್ವೀಕರಿಸಲಾಗುತ್ತಿದೆ. ಈಗಾಗಲೇ ತಯಾರಾಗಿರುವ ಕಡತಗಳ ಪೈಕಿ 53 ಕಡತಗಳು ಮಾತ್ರ ವಿಲೇವಾರಿಗೆ ಬಾಕಿ ಇದೆ. ಇನ್ನು ಅಕ್ರಮ ಸಕ್ರಮದಡಿಯಲ್ಲಿ ತಾಲೂಕಿನಲ್ಲಿ 13,000 ಅರ್ಜಿಗಳು ಬಂದಿವೆ ಎಂದು ಸಹಾಯಕ ಆಯುಕ್ತರು ವಿವರವನ್ನು ನೀಡಿದ್ರು. ಈ ಸಂದರ್ಭ ಕಡಬ ತಹಶೀಲ್ದಾರ್ ಅನಂತ್ ಶಂಕರ್ ಬಿ ಉಪಸ್ಥಿತರಿದ್ದರು. ಇವತ್ತು ನಾನು ಕಡಬ ತಾಲೂಕು ಆಫೀಸ್ಗೆ ಭೇಟಿ ನೀಡಿದ್ದೇನೆ. ಮೊನ್ನೆ ಒಂದು ಪತ್ರಿಕೆ ವರದಿನಲ್ಲಿ ಇಲ್ಲಿ ಯಾರೋ ಅಪರಿಚಿತರು ಅಥವಾ ಯಾರೋ ಮಧ್ಯವರ್ತಿ ತಾಲೂಕು ಆಫೀಸಲ್ಲಿ ಕಾಣಿಸ್ಕೊಂಡಿದ್ರು ಅಂತ ನಮಗೆ ವರದಿ ಬಂದಿತ್ತು. ಈ ವಿಚಾರವಾಗಿ ನನ್ನ ಗಮನಕ್ಕೆ ಬಂದಿರುತ್ತೆ. ನಾನು ಅದಕ್ಕೋಸ್ಕರನೇ ನಾನು ತಾಲೂಕು ಆಫೀಸ್ ವಿಸಿಟ್ ಮಾಡಿ ನಮ್ಮೆಲ್ಲ ಸ್ಟಾಫ್ಗಳನ್ನ ಕರೆದು ಇನ್ಕ್ಲೂಡಿಂಗ್ ತಹಶೀಲ್ದಾರ್ ಜೊತೆ ಡಿಸ್ಕಸ್ ಮಾಡಿ ಅವರೆಲ್ಲರಿಗೂ ನಾನು ಎಚ್ಚರಿಕೆ ಮಾತು ಹೇಳ್ತಿರ್ತೇನೆ. ಯಾವುದೇ ಮಧ್ಯವರ್ತಿಗಳಿಗೆ ಯಾವುದೇ ಇಲ್ಲಿ ಅವಕಾಶ ಇಲ್ಲ. ನಾವು ಎಲ್ಲ ಜನರನ್ನ ಸಮಾನವಾಗಿ ಕಾಣ್ತೇವೆ. ಯಾವುದೇ ಜನತೆ ಬಂದು ಅವರವರ ಸಂಕಷ್ಟಗಳನ್ನ ಪೂರೈಸ್ಕೋಬೋದು. ಮುಂದೆ ಅವರಿಗೆ ಮಾಹಿತಿ ಕೊರತೆ ಇದ್ದಲ್ಲಿ ಅಥವಾ ತೊಂದರೆ ಇದ್ದಲ್ಲಿ ಅವ್ರ ಜೊತೆ ಬರ್ಬೋದು. ಬಟ್ ಅಂತ ಯಾವ್ದಾದ್ರು ಮಿಸ್ಗೈಡ್ ಮಾಡೋಂಥವ್ರು ಇದ್ದರೆ ಅಥವಾ ತಾಲೂಕು ಆಫೀಸ್ ಬಗ್ಗೆ ಬೇರೆ ಬೇರೆ ವಿಚಾರ ಹೇಳಿ ಮಿಸ್ಯೂಸ್ ಮಾಡ್ಕೊಳ್ಳೋಂಥವ್ರು ಇದ್ದರೆ ಅವ್ರನ್ನ ಅವಾಯ್ಡ್ ಮಾಡ್ಬೋದು ಅಂತ ನಾನು ಜನತೆಯಲ್ಲಿ ಕೇಳ್ಕೊಳ್ತೇನೆ. ಮತ್ತು ಇನ್ನು ಮುಂದೆ ಯಾವುದೇ ಥರದ ಘಟನೆಗಳಾಗಬಾರ್ದು ಅಂತ ನಾನು ತಹಶೀಲ್ದಾರ್ ಅವ್ರಿಗೆ ಈಗಾಗಲೇ ವಾರ್ನಿಂಗ್ ಮಾಡಿದ್ದೇವೆ. ಸೊ ಇದ್ರ ಬಗ್ಗೆ ನಾವು ಮುಂದೆ ಕ್ರಮ ತಗೊಳ್ತೇವೆ.